Guys, welcome back to my channel. ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಸಪೋರ್ಟ್ ಮಾಡಿ, ನಮ್ಮ ವಿಡಿಯೋಗೆ ಹಾಗೆ ಶೇರ್ ಮಾಡಿ. ನಾನು ಏನೇನು ಆಟ ಆಡ್ತೀನಿ ಅಂತ, ನಾನು ಕ್ರಿಕೆಟ್ ಆಡ್ತೀನಿ, ಸ್ಪೋರ್ಟ್ಸ್ ಮಾಡ್ತೀನಿ, ಹಾಗೆ ವಾಲಿಬಾಲ್, ಆಮೇಲೆ ಏನೇನೋ ಆಡ್ತೀನಿ. ಅದನ್ನು ನೀವು ದಿನ ನೋಡಿ ನಮ್ಮ ಫೋನಲ್ಲಿ ನಿಮ್ಮ ಫೋನಲ್ಲಿ ನೋಡಿ, ದಿನ ನೋಡಿ. ಫಸ್ಟು ನಾವು ಏನು ಮಾಡಬೇಕಂದ್ರೆ ಗುಡಿಸ್ಬೇಕು. ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಇದಿಲ್ಲ, ದೇವ್ರಿಲ್ಲ, ಅದಕ್ಕೆ ನಾನು ಲಗ್ಗದ ಪಾತ್ರೆ ಎತ್ಕೊಬಂದಿದ್ದೀನಿ. ಇದು ಸಾಕು. ನೋಡಿ ಫ್ರೆಂಡ್ಸ್, ಬಿಡಬೇಕು, ಕಲ್ಲು ಕ್ಲೀನ್ ಮಾಡಬೇಕು. ಸೆಕೆಂಡ್ನೇ ಒಂದು ಕಲ್ಲು ಕ್ಲೀನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಸಮ ಇಟ್ಕೊಬೇಕು. ನಾನು ಜಾಸ್ತಿ ಆಟ ಆಡೋದಂದರೆ ಕ್ರಿಕೆಟೇ ನನಗೆ ಜಾಸ್ತಿ ಹುಚ್ಚಿಡ್ತಿರೋದು. ನೀವು ಕೊರೋನಾಯಿಂದ ದೂರ ಇರಿ, ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಹಾಕ್ಕೊಳ್ಳಿ. ಎಲ್ಲನೂ ಹೋಗ್ಬೇಕಂದ್ರೆ ಮಾಸ್ಕ್ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಎರಡೆರಡು ನಾಯಿಗಳಿದೆ. ನೋಡ್ಸ್ಕೊಬೋದು ನಾಯಿಗಳು. ನಮ್ಮ ಹತ್ರ ಎರಡೆರಡು ನಾಯಿಗಳಿದೆ. ಒಂದು ಹೆಸರು ಪಪ್ಪಿ, ಒಂದು ಹೆಸರು ರೆಮೋ. ಅದು ಮಗು ಹಾಕೋದ್ರಿಂದ ಇದು ಹೀಟಾಗಿದೆ, ಅದಕ್ಕೆ ನಾವು ಈಚೆ ಬಿಡ್ತಾ ಇಲ್ಲ. ಸೊ ನಾವು ಅದ್ರ ಮನೆಯಲ್ಲಿದೆ, ಮನೇನ ಮಾತ್ರ ನೋಡಿಸ್ತೀವಿ. ನೀವೇನು ಬೈಕೊಂಬೇಡಿ. ಆಮೇಲೆ ಇನ್ನು ನೋಡಿ ಫ್ರೆಂಡ್ಸ್, ಫಸ್ಟ್ ಹಿಂಗೆ ಮಾಡ್ಕೊಬೇಕು ಯಾವತ್ತೂ ಅಷ್ಟೇ. ನಾಳೆ ನಾವು ನಾಯಿ ಬ್ಲಾಗ್ಸ್ ಮಾಡ್ತೀವಿ. ನಾಯಿಗಳನ್ನೆಲ್ಲ ನೋಡ್ತೀವಿ ಫ್ರೆಂಡ್ಸ್. ನೀವು ಎಷ್ಟು ಜನ ಇಟ್ಕೊಳ್ಳಿ, ಆದರೆ ನಾವು ಮೂರು ಮಾತ್ರ ಇಡ್ತಾ ಇದ್ದೀರಿ ಫ್ರೆಂಡ್ಸ್. ಸೇಮ್ ಈ ಥರನೇ ನೀವು ಎಷ್ಟು ಜನ ಇಟ್ಕೊಬೋದಾದರೆ. ಒಂದೊಂದು ಕಿತ್ತ ಬೀಳುತ್ತೆ, ಅದಕ್ಕೆ ಒಂದೊಂದು ಕಿತ್ತ ನನಗಿಲ್ಲಿ ಬಿದ್ದು ಒಂಥರ ಆಗ್ಬಿಟ್ಟಿತ್ತು, ಅದಕ್ಕೆ ನಾನು 3 ಮಾತ್ರ ಇಡ್ತಾ ಇದ್ದೀನಿ. ಫಸ್ಟ್ ಇದು ಸೆಕೆಂಡ್ನೇ ಒಂದು ಫ್ರೆಂಡ್ಸ್. ಈ ಫ್ರೆಂಡ್ಸ್ ಒಂದು ನಿಮಿಷ ನೋಡಿ ಫ್ರೆಂಡ್ಸ್, ಬೊಗಳ್ತು ಆ ನಾಯಿನೇ. Friends,
ನಾನು ಇಂಚು ನೋಡಕ್ಕೆ ಮಾತ್ರ ಹಂಗೆ ಇಟ್ಕೊಂಡಿದ್ದು. ನೋಡಿ ಫ್ರೆಂಡ್ಸ್, ಮುಂದೆ ನಾನು ಇದ್ದೇ ಇಡ್ತಾ ಇದ್ದೀನಿ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ, ಅದು ಲಾಕ್ಡೌನ್ ಆಯಿತು. ಸೊ ಅದಕ್ಕೆ ಮನೆಯಲ್ಲೇ ನಾನು ಬ್ಲಾಗ್ಸ್ ಮಾಡೋದು, ಓದೋದು ಎಲ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಹತ್ರ ಇದಿಲ್ಲ, ದೇವರಿಲ್ಲ, ಅದಕ್ಕೆ ಸೊ ನಾನು ಇದು ಎತ್ಕೊಬಂದಿದ್ದೀನಿ, ಲಗ್ನ ಪತ್ರೆ. ನೋಡಿ ಫ್ರೆಂಡ್ಸ್, ಇದಾದ್ಮೇಲೆ ಪೂಜೆ ಮಾಡಲ. ರಿಯಲ್ ಡೇ ಎತ್ಕೊ. ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಪ್ಪ. ಮಾಸ್ಕ್ ಹಾಕ್ಕೊಳ್ಳಿ, ಮನೆಯಲ್ಲೇ ಇರಿ. ಏನನ್ನ ವಸ್ತು ಬೇಕಂದ್ರೆ, ಏನನ್ನ ಅಗತ್ಯ ಇರೋ ವಸ್ತು ಬೇಕಂದರೆ ಈಚೆ ಹೋಗಿ ಮಾತ್ರ, ಇನ್ನೆಲ್ಲ ಮನೆಯಲ್ಲೇ ಇರಲಿ. ಇವು ಊಟ ಅಂಥವೆಲ್ಲ ಮನೆಯಲ್ಲೇ ಮಾಡಿ ತಿನ್ನಿ. ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ರಿಗೆ ಧನ್ಯವಾದ. ಇನ್ನು ಇಂಥ ವಿಡಿಯೋಗಳನ್ನೇ ಜಾಸ್ತಿ ನೋಡ್ತಾ ಇರಿ ನೀವು. ಬಾಯ್ ಫ್ರೆಂಡ್ಸ್.